ಗಾಂಧಿನಗರ ರಸ್ತೆ ಬದಿಯಲ್ಲಿ ಒಣಮರಗಳು ಬೀಳುವ ಮಟ್ಟದಲ್ಲಿದ್ದು ಮರವೊಂದು ವಿದ್ಯುತ್ ತಂತಿಗೆ ಬಿದ್ದು ಜನರು ಪರದಾಡುವಂತಾಗಿದೆ. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲ್ಲರ್ಸ್. ಮೊರತ್ತನೆ ಗಾಂಧಿನಗರ ರಸ್ತೆ ಬದಿಯಲ್ಲಿ ಒಣಮರಗಳು ಬೀಳುವ ಮಟ್ಟದಲ್ಲಿದ್ದು ಒಂದು ಮರ ಕರೆಂಟ್ ತಂತಿ ಮೇಲೆ ಬಿದ್ದು ಕೆಲ ಸಮಯ ಜನರು ಪರದಾಡುವಂತಾಗಿದೆ. ಈ ಸಂದರ್ಭ ಕಡಂಬಾರು ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಅಶ್ವಿನಿ ಎಂಎಲ್ ಅವರು ಈ ವಿಚಾರವನ್ನು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಮೊನ್ನೆ ಅಂಗಡಿ ಮೊಗರಿನ ಶಾಲೆಯ ದುರಂತದಂತೆ ಇಲ್ಲಿಯೂ ಸಂಭವಿಸದಿರಲಿ ಎಂದು ಮನವಿ ಮಾಡಿದ ಕೂಡಲೇ ಎಚ್ಚೆತ್ತ ಅಧಿಕಾರಿಗಳು ತುರ್ತು ಕಾಸರಗೋಡು ಕಂಟ್ರೋಲ್ ರೂಮಿನ ಮೂಲಕ PWD ಅವರಿಗೆ ತಿಳಿಸಿ ತ್ವರಿತಗತಿಯಲ್ಲಿ ಇದರ ಕೆಲಸ ಪ್ರಾರಂಭಿಸುವಂತೆ ಮಾಡಿರುವುದರಿಂದ ಬ್ಲಾಕ್ ಪಂಚಾಯತ್ ಸದಸ್ಯೆ ಶ್ರೀಮತಿ ಅಶ್ವಿನಿ ಎಂಎಲ್ ಅವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ.